ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಹಾಂ ಚೆಕ್ಔಟ್ ಇದು ಒಂದಿನ ಇನ್ನಿತ ಔಟ್ಫಿಟ್ ಇಂಥ ಲುಕ್. ఇది ಮೈಸೂರು ಚಾಮುಂಡಿ ಬೆಟ್ಟ ಬೊಕ್ಕ ಝೂ ಇಡಿಯಟ್. ಇನ್ನು ಈ ಮೈಸೂರು ಚಾಮುಂಡಿ ಬೆಟ್ಟ ಬೊಕ್ಕ ಝೂ ಪೂರ ಪೋರೆಗೊಂಡು ಅಂಚ ಚೂಡಿಪಾರ್ತಿ ದೇವಸ್ಥಾನ ಪೋರೆದು ಇತ್ತು ಆಡಿತ್ತೆ ಪೋಪಿನಿ ತಿಂಡಿ ಆಗ್ತದೆ ನನ್ನ ತಿನ್ನೋದು ತಿಂಡಿ ಆಗ್ತದೆ ನನ್ನ ತಿನ್ನೋದು. ತಿಂಡಿಪುರ ಅದು ಚಾಮುಂಡಿ ಬೆಟ್ಟ ಹೋಗಿಲ್ಲ ನಡತೊಂದು ತಿಂಡಿದ ವಿಡಿಯೋ ಮಾಡ್ತಾರೆ ಅಜ್ಜಿ ಕರೆಕ್ಟ್ ತಿಂಡಿ ಮಸಾಲ ದೋಸೆ ಇಡ್ಲಿ ವಡ ಮಸಾಲ ದೋಸೆ ಮಾತ್ರ ಕಾಲೇ ತಿನ್ಬೇಕು ಪುರಂಚನೆ ಎತ್ತಂದ್ರೆ ಕೊಂಚ ನಡ್ತಂಪ ಒಂದಿಲ್ಲ ಎಲ್ಲರಿದ್ವಿಲ್ಲ ಸೇಮ್ ಡ್ರೆಸ್ ಪೂಜಾ ಎಲ್ಲ ಸೇಮ್ ಕಲರ್ ಡ್ರೆಸ್ ಯಾ ankle matching but unexpected party dress ಅಂತ ತಗೊಂಡಲ್ಲ ಅಲ್ಪ ತಿಕ್ಕೋ ಅಲ್ಪ ಪೋದು ತಿಕ್ಕೋ ನಡಪರೆ ಮಸ್ತುಂಡ ಸಾಧಾರಣ ಮಸ್ತುಂಡು ನಡಪರೆ ಒಕ್ಕ ತಿಕ್ಕುವ ಎಂಕುಲು ಒಂದು ಟ್ರಿಪ್ಪದ 2ನೇ ದಿನ ಸನ್ಮಾನ್ಯ ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಇವತ್ತಿನ ನಮ್ಮ 2ನೇ ದಿನ ಪ್ರವಾಸೋದ್ಯಮವನ್ನು ಅತ್ಯುತ್ತಮವಾಗಿ ಪ್ರಾರಂಭಿಸಿದ್ದೇವೆ. ನಾವೆಲ್ಲರೂ ಬಂದು ಮೈಸೂರು ಮಲ್ಲಿಗೆಗೆ ತಂದದ್ದು ಒಂಚೂರು ಐದು ರೂಪಾಯಿ ಈತೈಕ 5 ರೂಪಾಯಿ ಅದು ಮೂಜು ಕಲರ್ದು ಹೂವು ಬನ್ನು ಮೈಸೂರು ಮಲ್ಲಿಗೆಗೆ ಐದು ಹಬ್ಬಲಿಗೆ ಕಾಕಾಡು ಮಿಕ್ಸ್ ಮಾಡಿದೆ ಕೊಂಚ ಪೂ ಮಲ್ಲಿಗೆ ಇರೋದು ಅದನ್ನು ಇರತ್ತವು ಕಮಿಷನ್ ಕರ್ಮ ಅವೊಂದು ನೆಲನಲ್ಲಿ ಹಿಂದಿನ ಪಾತಿರೋದಿಲ್ಲೇರು ಎಂಗೆಲ್ಲ ಸುದ್ದಿ ಅಂದ್ರೆ ಹಿಂದಿ ಬರ್ತಿದ್ದ ಅಂದು ಅಲ್ಪ ಒಂದೇನ ಮುಟ್ತಾರೆ ಮುಡಿಪರಲ್ಲ ಹೌದು ಇನ್ನುಂಡತ್ತ ಮುಡಿಪು ಮುಡ್ಚಿ ಚಾಮುಂಡಿ ಬೆಟ್ಟ ಮೈಸೂರು ಪ್ಯಾಲೇಸ್ ಹೋಗೊಂದಿಲ್ಲ ಮೈಸೂರು ಪ್ಯಾಲೇಸ್ ಬರಸ್ತು ಶಾಪಿಂಗ್ ಮತ್ತು ಬ್ಯಾಗ್ ಪರ್ಸ್ ಪೂರ ವಿಡಿಯೋ ಮಾಡ್ತಾರೆ ಶಾಪಿಂಗ್ ಎಂಕುಲು ಎಂಕುಲು ಚಾಮುಂಡಿ ಬೆಟ್ಟ ಬಿಟ್ಟ ಮೈಸೂರು ಬತ್ತ ಅವಳು ಮೈಸೂರು ಪ್ಯಾಲೇಸ್ ಅದು ಇರ್ನ ಡ್ಯಾಡಿ ಬರಸ ಶಾಪಿಂಗ್ ಪೂರ ಮಲ್ದ ಏನ ಪೂರ ಗೆತ್ತೊಂದ ಬಂದು ರೂಮು ಪೋಯ್ಬೇಕ ತೂಪವ ಅವಳು ಬಿಸಿನೆಸ್ ಮಾಡ್ತಾರೆ ಗಾಡಿ ಮೂಡಿತ್ತು ಅಂಚ ಮೈಸೂರು ಅರಮನೆಗೆ ಅಂದ ಸುರಜನ ಕಾಸ್ಟ್ಯೂಮ್ ತುಲೆ
ಎಲ್ಲಿ ಕತ್ತೆ ಇರ್ತಂಡು ಕಮ್ಮಿದ ಲೋ ಬಜೆಟ್ದ ತೂವರ ಪೊರ್ಲುಲ್ಲೆ ಏರ್ ಪನ್ನಿ ಪೊರ್ಲುಲ್ಲರು ಕ್ರೇಜಿ ಲೆಕ್ಕ ದಿವ್ಯಾ ಚಾಮುಂಡಿ ಬೆಟ್ಟದ ಎಕ್ಸ್ಪೀರಿಯನ್ಸ್ ಪನ್ನೋಡು ಸೂಪರ್ ಚಾಮುಂಡಿ ಬೆಟ್ಟಡು ಪನ್ನ ಕಾಸೆ ಮಲ್ಪುನಿ ಕಾಸೆ ಮಲ್ಪುನ ದಾದು ಗೊತ್ತುಂಡೆಕ್ಕೆ ಚಾಮುಂಡಿ ಬೆಟ್ಟದ ಒಂಜಿ ಟೆಂಪಲ್ ದುಲೈ ಪೋಯಿನೈಕು ₹100 ಅವಲ ಜಾಸ್ತಿ ಕೊಟ್ಟು ಅವಲ ಜಾಸ್ತಿ ಕೊಟ್ಟು ದೇವರಂತ ಊವರೆಗೆ ತಿಕ್ಕುಜಿ ಇವತ್ತು ನಿನಗೆ ಪಡ ಸಿಂಗಲ್ ಪೂಜೆ ₹10 ದೇವರಂತ ಊವರೆಗೆ ತಿಕ್ಕುಜಿ ಅಂದಲ್ಲ ₹100 ಕೂಡ ಅದೇ ₹100 ಫುಲ್ ಲೈನ್ ದೇವರಂತ ಕೂಡ ₹100 ಕೊಡ್ತಾರೆ ಮಾತ ಕಡೆಟ್ ಸ್ಪೆಷಲ್ ಎಂಟ್ರಿ ಪ್ರಕಾಶ ಸಿಕ್ಕೋದು ಒಂದು ಖಾಲಿ ದೇವರಂತ ಊವರೆಗೆ ₹100 ಕಾಸು ಕೊಡೋದು ನಮ್ಮ ಊರ್ದಲ್ಲ ಕತ್ತು ರೋಡಿ ಆಯ್ತಾ ಪ್ಯಾಲೇಸ್ ಎತ್ತಿದ್ದಾರ್ದ ಪ್ಯಾಲೇಸ್ ಹೋದ್ ವೀಡಿಯೋಸ್ ಮಲ್ಪೆ ಗೈಸ್ ಎಂಕ್ಲು ಮೈಸೂರು ಪ್ಯಾಲೇಸ್ ತುಲೈ ಇಲ್ಲ ವಿಡಿಯೋ ಮಲ್ಪರ ಎಲ್ಲ ಉಂಡು ಪಂದಿನದು ವಿಡಿಯೋ ಮಲ್ತೊಂದಿಲ್ಲ ಮಾತು ಗೊತ್ತುಜ್ಜಿ ನೆರಿಯಡ ಒಕ್ಕ ಆಫ್ ಮಲ್ಪೊಡು ಮೈಸೂರು ಅರಮನೆ ಎಕ್ಸ್ಪ್ಲೇನ್ ಮಾಡಿ ಅಂದು ಖಾಲಿ ಕೊಪ್ಪಿನ ಮಕ್ಕಳಿಗೆ ನೋಡಿ ಇದರಲ್ಲಿ ಪಟ್ಟಣಾನೆ ಅಂತ ಉಂಟು 4 ಬಾರಿ ನಾನೆ 1 ಸೊಂಡಿ ನಾನೆ ಗಲಾಟೆ ಅದು ಇದು ಮಕ್ಕಳು ಇದು ಬಾಗಿಲಾಯ್ತಾ ಅಂಬಾರಿ ಆನೆಗಳು ಕ್ಯಾಮರಾ ಪುರ ಕೆಪ್ಪಲಿಯ ವೀಡಿಯೋಸ್ ಅಲ್ಪ ತೆಪ್ಪುಗೆ ಅವಗೆತ್ತೆ ಆಡಳಿತ ಕಚೇರಿ ఉందా భారీ ಮೂಲೆ ಬೇಲೆ ರಿಟೈರ್ಡ್ ಇತ್ತೆ ಜೈಲು ಇತ್ತೆ ರಿಟೈರ್ಡ್ ಆಗಿ ಮೇರೆ ಸೂರಜ್ ಅನ್ನೆ ಮೂಲ ಬೇಲೆಗಿತ್ತೀನಿ ಇದು ರಿಟೈರ್ಡ್ ಆದ ಪೊಲೀಸ್ ರಿಟೈರ್ಡ್ ಆದಲ್ಲೇರು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಚಾಮರಾಜ ಒಡೆಯರ್ ದುಂಬದ ಬಂಗಾರದ ಬೆಟ್ಟಿಗೆ ಪದ್ಯದ ಬೆಟ್ಟಿಗೆ ಇಸೋಕಲ್ಲ ಬಚ್ಚಿರಿ ತಿನ್ಲಿಕ್ಕೆ ಅಂದ ಯುದ್ಧ ಹೊಂದಿತ್ತೀನಿ ಮೂಲೆನ ಏರು ಮೂಲೇನ ಓಯ್ ಬಾಲೆ ಹಾಯ್ ಹಾಯ್ ಮಕ್ಕಳೇ ಹಾಯ್ ಕ್ಲಾರ ಕೊಂಡು ಯಾವ್ದು ಎದ್ವಿ ಟೈಮ್ ಅಂಪ್ಲೆ ಬಾರಿ ಗರ್ವಡುಲ್ಲು ಏಯ್
ಪಿದೆ ಇಪ್ಪನ ಕಾಸ್ಟ್ಯೂಮ್ ತುಲೆ ಚಿತ್ರ ಎಲ್ಲ ಹೇರ್ ಓಪನ್ ಬರ್ಬೇರಕ್ಕೆ ಏನು ಮಾಡೋದು ಏನೇ ಶೂಟಿಂಗ್ ಮಾಡ್ಬಾರ ಯೂಟ್ಯೂಬ್ ಮಾಡ್ಬಾರ ಹಾಂ ఉందా రెంట్గా ಎಂಕುಲು ರಾಜನ ಅರಮನೆ ಬಂತು ಒಂಜಿ ಜ್ಯೂಸ್ಲ ಗೊತ್ತಿದ್ದೇನೆ ಕಡೆ ಬತ್ತಿನ ಅಂದು ಅಲ್ಲಿ ದಿವ್ಯ ಅಂತೂ ಬೇಜಾರಡುಲ್ಲ ದಾನಕ್ಕೆ ಎಂಜೇರ್ಗೆ ಅಲ್ಲೇನು ಬತ್ತಿದ್ಲ ದರ್ಬಾರ್ ಸಭಂಗನಗೆ ರಾಜರ ಮೂಲೆಗಳು ಹೊಂದಿದ್ದೀನಿ ಹೆಚ್ಚಿನದ ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸೂರಜ್ ಅರಮನೆಗೆ ಬಂದಿದ್ದೆ. ನಮ್ಮ ಭಾವ ಇವನ ಅಪ್ಪನ ಹೆಸರು ರಾಗ. ದೀಪ ಕಮ್ ಪ್ಲೀಸ್. ನೋಡಿ ಇವನಪ್ಪನ ನಾನು ಮದುವೆ ಆಗ್ಬಿಟ್ಟೇನೆ. ಹಿಂಗೆದ್ದ ಮೊದಲೆಲ್ಲ ಮಾತಾಡ್ಕೊತಿರ್ಲಿಲ್ಲ, ಬಾಯಿ ಬರ್ತಿರ್ಲಿಲ್ಲ. ಮತ್ತೆ ನಾವು ನಾಟಿ ಮದ್ದು ಮಾಡ್ವಿ ಬಾಯಿ ಬಂದು ಮುಂದೆ ಅಲ್ಪ ಬ್ಯಾಕ್ ಇದೆ ರಾಜನ ಆಸ್ಥಾನ ಅಲ್ಪ ಸ್ಟ್ರೈಟ್ ಇಟ್ಲ ಅಲ್ಪ ಅಲ್ಲ ఒక ಮುಲ್ಪತುಂಡ ಎಂಟ್ರೆನ್ಸ್ ಫ್ಲಾಶ್ ಆಗ್ತದೆ ಗೊತ್ತಾಗ್ತದೆ ಫ್ಲಾಶ್ ರಿದ್ವಿನಲ್ಲ ಅಲ್ಲ ಪಪ್ಪನಲ್ಲ ಫೋಟೋಶೂಟ್ ಪತ್ಲೆಗೆ ತಿತ್ತೋಳಿಸಿ ಬಾಬಾ. ಇದುವೇ ನೋಡಿ ಮೈಸೂರು ಪ್ಯಾಲೇಸ್. ಇಲ್ಲಿ ಫಾರಿನ್ ಅವರೆಲ್ಲ ಇದ್ದಾರೆ. ಅದ್ಭುತವಾದ ಶೈಲಿಯ ಕೆತ್ತನೆ ಎಲ್ಲರೂ ಕಾಣುವಂಥದ್ದು. ರಾಜ್ಯರ ಆಸ್ಥಾನದ ಒಂದು ಮೈನ್ ಪ್ಲೇಸ್ ಇದು. ರಾಜ್ಯರ ಆಸ್ಥಾನದಲ್ಲಿ ರಾಜ್ಯ ಕುತ್ಕೊಳ್ಳುವ ಪ್ಲೇಸ್ ಇದರ ಒಳಗಿದೆ. ಇಲ್ಲಿ ಮಂತ್ರಿ ಮತ್ತು ಹೀಗೆ ಪಕ್ಕಬರ ರಾಜ್ಯದ ಸಂಚಾರಗಳು ಇಲ್ಲಿ ಬಂದು ನೆಲೆಸಿರ್ತಾರೆ. ಆಮೇಲೆ ಯುದ್ಧ ಘೋಷಣೆ ಆರಂಭವಾಗ ಈ ಗ್ರೌಂಡಿಗೆ ಬರ್ತಾರೆ. ಈ ಗ್ರೌಂಡ್ ಅಂದರೆ ಇದರಲ್ಲಿ ಕೂಡ ಕುದುರೆ ಓಟ ಮತ್ತು ಕುದುರೆ ಕಾಳಗ ಅಣಿಕಾಳಗೆಲ್ಲ ಒಂದು ಮುಟ್ಲು ತುಲೆ ಹೊರಜಾರ್ನ ತೀರ್ತೆ ರಡ್ಲ ತೀರ್ಥ ಸೇಮ್ ತೀರ್ತೆ ಪೋರೆ ಇಲ್ಲದ ಪ್ಲಾನಿಂಗ್ ಕೆಟ್ಟ ಹಾಕಿದ್ದೀವಿ. ದಸರಾಗೂ ಆನೆಪಾಡ್ನ ಆಭರಣ ಬಂಗಾರತ್ತು ರಾಗನ ಇಂಕ್ಲಾಗುತ್ತೆ. ನಮ್ಮ ಮೇಡಮ್ ಮನೆ ಇರ್ತಿದ್ದೆ ಬರ್ತಾನೆ. ನಾನು ಅವನ ಸಿಕ್ಕೋತೀನಿ ನಸುಪಿದ್ದೆ ಕೆತ್ತನು ಕೊಟ್ಟಿದ್ದೇನೆ. ಏನ್ ಕೋಡೆ ಹೊಸತ್ ಬ್ಯಾಗ್ಗೆ ತಂದೆ ಅವೇ ನೀನು 25 350 ಇನ್ನು ಯಾವೇ ಹೊಸ ಐತಿ ಊರಿಲ್ಲ ಲಕ್ಕುನ ತೋಜಿ ಪೂರ ಕುಲ ಈಗ ಹೋಯಾ ಇದಾಗಿ
ಧಾರವಾಡದ ಹೋಟೆಲ್ ತನಕ ಇತ್ತು. Vaibhav Family Restaurant. Mari shopping Jonas biryani. Tomato pasta మనసేం చెప్తాను ಸೇಮ್ ಕಡೆ ಬರ್ತಾರೆ ಸಾಕು ಇತ್ತಿನ ಬಸ್ ಬಸ್ ಟೊಮೆಟೊ ರೈಸ್ ಎಲ್ಲ ಕೆತ್ತನ ಒಂಜಿ ಸಲಾಡ್ ನಾಲ್ ಪ್ಲೇಟ್ ಬಿರಿಯಾನಿಗೆ ಒಂಜಿ ಸಲಾಡ್ ಅವತ್ತಂಡೆ ಒಂಜಿ ಕಿಂಜ ಕಪ್ಪು ಗ್ರೇವಿಲ ಒರಿ ಎಪ್ಪುನು ಸರ್ವ್ ಮಲ್ಪರು ಒರಿ ಆತ್ಮಲ ಹೋಟೆಲ್ ಮಸ್ತ್ ಜನ ಕಲ್ಕೊಂಡಿದ್ದೆ ಏರ್ಲಕ್ಕೆ ಏನಾಗುಲ ಎಂಚ ಬನ್ನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಂಕ್ಲಿತ್ತೆ ನನ್ನ ಜೂಕು ಬಿದ್ದಾಡ್ನಿ ಗಾಡಿದಾರೆ ಹೋದ್ರು ಸ್ವಲ್ಪ ಬರ್ತಿದ್ದು ವೇಟ್ ಮಾಡ್ತಂದಿಲ್ಲ ಕೊಯ್ಯ ಗಾಡಿ ಇದ್ದಾರೆ ಹುಚ್ಚಿದು ತಿನ್ನೋಡ ಅಲ್ಲಿ ನಮ್ಮೂರನ್ನು